ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿಯಾಗುವ ಕನಸು ಕಾಣುತ್ತಿದ್ದು, ಕನಸು ಕಾಣುವುದು ಸಿದ್ದರಾಮಯ್ಯರ ತಪ್ಪಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ವ್ಯಂಗ್ಯವಾಡಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಇದೀಗ ಮತ್ತೆ ಮುಖ್ಯಮಂತ್ರಿಯಾಗುವ ಕನಸನ್ನ ಕಾಣುತ್ತಿದ್ದಾರೆ. ಅವರಿಗೆ ಕನಸು ಬೀಳುವುದೇ ತಪ್ಪು ಎಂದ ಅವರು, ರಾಜ್ಯಸಭೆಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು, ನಾಳೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಲಿದೆ ಎಂದು ಹೇಳಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪಕ್ಷದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಗುಜರಾತ್ನಲ್ಲಿದ್ದು, ಅಲ್ಲಿನ ಕಾರ್ಯಕ್ರಮ ಇಂದು ಮುಗಿದ ಬಳಿಕ ಪಕ್ಷದ ಮುಖಂಡರು ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸಲಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ಗೆ ಮುಂಬರುವ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಚುನಾವಣೆಯಲ್ಲಿ ಹಿನ್ನಡೆಯಾಗಲಿದೆ ಎನ್ನುವ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಲೆಕ್ಕಾಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ನ ಎಲ್ಲಾ ಸಂಗತಿ ಇಡೀ ಜಗತ್ತಿಗೆ ಗೊತ್ತಿದೆ. ಕಾಂಗ್ರೆಸ್ ಎಲ್ಲಾ ಕಡೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು, ಇದಕ್ಕೆ ಪಂಜಾಬ್ ಸೂಕ್ತ ಉದಾಹರಣೆಯಾಗಿದೆ ಎಂದ ಅವರು, ಪಂಜಾಬ್ನಲ್ಲಿ ಕಾಂಗ್ರೆಸ್ ನಿರ್ನಾಮವಾಗಿದೆ. ದೇಶದ 2 ರಾಜ್ಯದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಇನ್ನು ಯಾವ ಕಡೆಯಲ್ಲಿ ಕೂಡ ಕಾಂಗ್ರೆಸ್ ಮೇಲೆ ಬೀಳುವ ಸಾಧ್ಯತೆಯೇ ಇಲ್ಲ ಎಂದು ಹೇಳಿದರು. ಇವತ್ತು ನಾಳೆ ಒಳಗೆ ಅದು ಫೈನಲೈಸ್ ಆಗುತ್ತೆ. ಯಾಕಂತ ಹೇಳಿದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಗುಜರಾತ್ನಲ್ಲಿ ಕಳೆದ 2 ದಿನಗಳಿಂದ ಇವತ್ತು ಸಾಯಂಕಾಲದವರೆಗೆ ಅಲ್ಲಿ ಅವರ ಪಕ್ಷದ ಕಾರ್ಯಕ್ರಮ ನಡೀತದೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ನಮ್ಮ ನಾಯಕರುಗಳು ಕೇಂದ್ರದಲ್ಲಿ ಪಾರ್ಲಿಮೆಂಟ್ ನಮ್ಮ ಒಂದು ಕಮಿಟಿ ಅದು ನಿಶ್ಚಯ ಮಾಡ್ತದೆ ಮತ್ತು ನಾಳೆ ಎಲ್ಲ ಫೈನಲ್ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಅಲ್ಲ, ನಾವು ಹೇಳುವುದಲ್ಲ, ಜಗತ್ತಲ್ಲೇ ಗೊತ್ತಾಗಿದೆ, ಅವರ ಎಲ್ಲ ಸಂಗತಿಗಳು ಗೊತ್ತಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನು ಎಲ್ಲ ಕಡೆ ಕಳ್ಕೊಳ್ಳುವಂಥದ್ದು. ಪಂಜಾಬೇ ಒಂದು ಉದಾಹರಣೆ. ಪಂಜಾಬಲ್ಲಿ ಏನಾದರೂ ಮಾಡಿ ಅವ್ರದ್ದೇ ಬರುತ್ತೆ ಅಂತ ಹೇಳುವಂಥದ್ದಿತ್ತು. ಪಂಜಾಬ್ನಲ್ಲಿ ನಿರ್ನಾಮ ಆಗಿ ಹೋದನ್ನು ನಾವು ಕಂಡಿದ್ದೇವೆ. ಆದ ಕಾರಣ ಇನ್ನಿರುವಂಥ 1-2 ರಾಜ್ಯ ಅದರಲ್ಲಿ ಬಿಟ್ಟರೆ ಬೇರೆ ಯಾವುದರಲ್ಲಿ ಅವರು ಮೇಲೆ ಬರುವಂಥ ಸಾಧ್ಯತೆಗಳಿಲ್ಲ. ಸರ್, ಕನಸು ಕಾಣುವವರು ತುಂಬ ಜನ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅದು ಅವರ ತಪ್ಪಲ್ಲ, ಕನಸು ಬೀಳುವ ತಪ್ಪದು.